ಕೊರೋನಾ ಎರಡನೇ ಅಲೆ ದೇಶದಲ್ಲಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸುವಂತೆ ಮಾಡಿದೆ. ಎಲ್ಲಾ ವರ್ಗದ ಜನರು ತಮ್ಮ ಆರೋಗ್ಯ ಹಾಗೂ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ. ಇಂತಹ ತೊಂದರೆ ಅನುಭವಿಸಿದ ಜನರಲ್ಲಿ ವಿವಿಧ ಸಂಸ್ಥೆಗಳ ಮಾಲಕರು ಸೇರಿರುತ್ತಾರೆ. ಕಳೆದ 2 ವರ್ಷಗಳಿಂದ ಲಾಕ್ಡೌನ್ ಕಂಗೆಟ್ಟಿದ್ದು ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ನಷ್ಟ ಅನುಭವಿಸುತ್ತಿದೆ. ಅಂಗಡಿ ಬಾಡಿಗೆ, ಬ್ಯಾಂಕಿನ ಸಾಲ, ವಿದ್ಯುತ್ ಬಿಲ್, ಶಿಕ್ಷಕರಿಗೆ ಸಂಬಳ ಕೊಡಲು ಆಗದ ಪರಿಸ್ಥಿತಿ ಎದುರಾಗಿದೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಶಿಕ್ಷಣ ಸಂಸ್ಥೆಗಳಿಗೂ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿ ಮುಂಡ್ಕೂರಿನಲ್ಲಿರುವ ಶ್ರೀ ದುರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಷನ್ ಸೆಂಟರ್ ಮಾಲಕರಾದ ಲಕ್ಷ್ಮಣ್ ರಾವ್ ಜಿಲ್ಲಾಡಳಿತಕ್ಕೆ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಲಕ್ಷ್ಮಣ್ ರಾವ್, ಶ್ರೀ ದುರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಎಜುಕೇಷನ್ ಮುಂಡ್ಕೂರು ಇದರ ಮಾಲೀಕ. ಕಳೆದ 6 ವರ್ಷಗಳಿಂದ ನಾವು ಮುಂಡ್ಕೂರಿನಲ್ಲಿ ಕಂಪ್ಯೂಟರ್ ಶಿಕ್ಷಣ, ಟೈಲರಿಂಗ್, ಎಂಬ್ರಾಯ್ಡರಿ ಹಾಗೆ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಕೊರೋನಾ ಮಹಾಮಾರಿಯು ನಮ್ಮ ಜೀವನಕ್ಕೆ ತುಂಬ ದೊಡ್ಡ ಹೊಡೆತವನ್ನು ನೀಡಿದೆ. ಸರ್ಕಾರದ ಆದೇಶದಂತೆ ನಾವು ಈಗ ಸಂಸ್ಥೆಯನ್ನು ಮುಚ್ಚಿದ್ದೇವೆ. ಈ ಕೊರೋನಾ ಮಹಾಮಾರಿಯಿಂದ ನಾವು ಆರ್ಥಿಕವಾಗಿ ಕಂಗೆಟ್ಟಿದ್ದೇವೆ. ಕಳೆದ ಬಾರಿಯೂ ಕೂಡ ಈ ಕೊರೋನಾದಿಂದಾಗಿ ನಾವು 6 ತಿಂಗಳ ಕಾಲ ಸಂಸ್ಥೆಯನ್ನು ಮುಚ್ಚಿಟ್ಟಿದ್ದೆವು. ಈಗಿನ ಈ ಸಂದರ್ಭದಲ್ಲಿ ನಮಗೆ ಬ್ಯಾಂಕಿನ ಸಾಲದ ಕಂತು, ಶಿಕ್ಷಕರ ಸಂಬಳ, ಕಟ್ಟಡದ ಬಾಡಿಗೆ ಹಾಗೆ ಇನ್ನಿತರ ಖರ್ಚು ವೆಚ್ಚಗಳನ್ನು ಭರಿಸುವುದು ತುಂಬ ಕಷ್ಟ ಆಗಿದೆ. ಆದ್ದರಿಂದ